ಕೊರೋನಾ ಪ್ರಕರಣ ನಿಯಂತ್ರಣ ಮೀರಿದ ಏರಿಕೆ ಆವೊಂದುಂಡು. ಕೊರೋನಾ ವಾರಿಯರ್ಸ್ ಆದ ಸೇವೆ ಸಂದಾವದುಪ್ಪುನ ಡಾಕ್ಟರ್, ನರ್ಸ್, ಪೊಲೀಸ್ ತಕ್ಲೆಗ್ಲ ಕೊರೋನಾ ಸೋಂಕು ಪರಡೊಂದುಂಡು. ವಿಶೇಷವಾದ ಸಾರ್ವಜನಿಕರನ್ನ ನಡುಟು ಕರ್ತವ್ಯ ನಿರ್ವಹಿಸಾವಿನ ಪೊಲೀಸರಿಗೆ ಕೊರೋನಾ ಪರಡಂದಿಲೆಕ ಪಶ್ಚಿಮ ವಲಯ IGP ವ್ಯಾಪ್ತಿಡ್ SOP ಮಾದರಿಡ್ ಕರ್ತವ್ಯನ ಅಳವಡಿಸಾದೇರು. ಪಶ್ಚಿಮ ವಲಯಗೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡದ ಪೊಲೀಸ್ ಠಾಣೆಲು ಒಳಪಡೆದಿತ್ತದು SOP ಮಾದರಿದ ಪಂಡ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಜಾರಿಗೆ ಬೈದಳು. ಇಂದತ ಪ್ರಕಾರ ಪ್ರತಿಯೊಂದು ಸಿಬ್ಬಂದಿ ಇಲ್ಲರ್ದು ಪಿದಾಡಿ ತಕ್ಷಣ ಕೈಗೆ ಸ್ಯಾನಿಟೈಸರ್ ಪಾಡೋಡು, ಮಾಸ್ಕ್ ಪಾಡೋಡು, ಸಾರ್ವಜನಿಕರ ವ್ಯವಹರಿಸಾನಗ ಮೋನಿಗೆ ಫೇಸ್ ಕವರ್ ಪಾಡೊಂದು, ಸಾಮಾಜಿಕ ಅಂತರನ್ನು ಕಾತೊಂದು ವ್ಯವಹರಿಸಾವಡು. ಪೊಲೀಸ್ ಠಾಣೆಡು ಗ್ಲಾಸ್ ಕ್ಯಾಬಿನ್ ಅಳವಡಿಸಾದು ಪೊಲೀಸರು ಗ್ಲಾಸ್ ಕ್ಯಾಬಿಂದ ಉಳೈಕೊಳ್ಳುವುದು ಸಾರ್ವಜನಿಕರ ವಿಚಾರಣೆ ಮಾಹಿತಿ ಮನ್ಪೊಡು. ಅಪಗಪಗ ಸ್ವಚ್ಛತೆ ಶುದ್ಧತೆಗೆ ಕಾತೊನ್ನ ನಿಟ್ಟಡು ಸ್ಪ್ರೇ ಮನ್ಪೆರೆ ಹ್ಯಾಂಡ್ ಆಪರೇಟಿಂಗ್ ಮೆಷಿನ್ ಎಲ್ಲ ಒದಗಿಸಾದಳು. ಪೊಲೀಸ್ ಸಿಬ್ಬಂದಿಲು ಸಂದರ್ಶಕರ ಎಂಚ ವ್ಯವಹರಿಸಾವಡು, ಆರೋಪಿಲೆಯನ್ನು ಬಂಧನದ ಪೊರ್ತುಡು ಎಂಚ ಮುಂಜಾಗ್ರತೆ ವಹಿಸನೋಡು, ವಾಹನ ತಪಾಸಣೆ ಚೆಕ್ ಪೋಸ್ಟು ಆ ರೀತಿ ಮುಂಜಾಗ್ರತೆಯನ್ನು ದೆತನೋಡು ಪಂಪಿನ ವಿಷಯಡ್ಲ ಸೂಕ್ತ ಮಾರ್ಗದರ್ಶನ ಕೊಡ್ತೇರು. ಅವೇಟಲ ಆರೋಪಿಲೆಯನ್ನು ಬಂಧನದ ಪೊರ್ತುಡು ಪ್ರತಿ ಸರ್ಕಲ್ ವ್ಯಾಪ್ತಿಡು 4 ಜನತ ತಂಡನ ಆಯ್ಕೆ ಮಲ್ತದುಂಡು. ಈ ತಂಡ ತಾಲೂಕು ವ್ಯಾಪ್ತಿಡು ಕಾರ್ಯಾಚರಣೆ ಮಲ್ತದು ಆರೋಪಿಲೆಯನ್ನು ಬಂಧಿಸಾವುಂಡು. ಆರೋಪಿಲೆನ ಬಂಧನದ ಪೊರ್ತುಡು ಪೊಲೀಸರು ಬೊಕ ಆರೋಪಿಲೆಗ್ಲ PPE ಕಿಟ್ ಪಾಡ್ದು N95 ಮಾಸ್ಕ್ ಗ್ಲೌಸ್ಲೆಯನ್ನು ಕಡ್ಡಾಯವಾಡು ಪಾಡ್ದು ಪೊಡು ಪಂಡದು ಸೂಚನೆಲ್ಲ ಕೊಡ್ತೇರು. ಪ್ರತಿ ಪೊಲೀಸ್ ಠಾಣೆಡ್ಲ ಹೊರಾಂಗಣ ಬೊಕ್ಕ ಒಳಾಂಗಣಗೆ ಪ್ರತ್ಯೇಕ ಪೊಲೀಸರನ್ನು ನಿಯುಕ್ತಿ ಮಂತದುಂಡು. ಈ ನಿಯಮ ಪ್ರಕಾರ 30% ಸಿಬ್ಬಂದಿಲು ಪಂಡ ಸೆಂಟ್ರಿ, SHO, ರೈಟರ್, ಕಂಪ್ಯೂಟರ್ ಸಿಬ್ಬಂದಿ ಬೊಕ ತನಿಖೆಗೆ ಸಹಾಯಕಿಯರು ಒರಿ ಮಕ್ಕಳು ಮಾತ್ರ ಪೊಲೀಸ್ ಠಾಣೆಡು ಕರ್ತವ್ಯ ನಿರ್ವಹಿಸಾವಡು. ಒವೇ ಕಾರಣಕ್ಕೆ ಹೊರಾಂಗಣ ಕರ್ತವ್ಯಡು ಉಪ್ಪುನ ಪೊಲೀಸರು ಪೊಲೀಸ್ ಠಾಣೆದ ಉಳೈ ಬರ್ಪುಲೆಕ ಇಜ್ಜಿ ಬತ್ತನಲ ಸ್ಟೇಷನ್ದ ಪಿದ ಹಿಡ್ದೆ ಮಾಹಿತಿನ ಪಡೆವೊಂದು ಪೋವಡು ಪಡೆದು ಮಾರ್ಗಸೂಚಿಲೆಡು ತೆರಿಪಾದೇರು. ಪ್ರತಿ ಪೊಲೀಸ್ ಠಾಣೆಡು ಒಳಾಂಗಣ ಬೊಕ್ಕ ಹೊರಾಂಗಣ ಕರ್ತವ್ಯ ಪಡೆದು ಮಾರ್ಗಸೂಚಿನ ಮಲ್ತದೇರು. ಠಾಣಾ ಕರ್ತವ್ಯ ಬೊಕ್ಕ ಅಪರಾಧ ಪತ್ತೆ ಕರ್ತವ್ಯ ಇಂಚ ಕರ್ತವ್ಯ ಪಾಲನೆಗೆ ನಿಯಮಗಳನ್ನು ಅಳವಡಿಸಾದೇರು. 5 ವರ್ಷದ ಮಿತದ ಸಿಬ್ಬಂದಿಲೆಗೆ ಆರೋಗ್ಯದ ಒವ್ವೇ ಸಮಸ್ಯೆಲು ಇತ್ತಂಡ ಅತ್ತಂಡ ರಜೆ ಬೋಡುಂದು ಅಕಲು ಕೇಂದ್ರ ತಕ್ಷಣ ರಜೆ ಮಂಜೂರು ಮಲ್ತೊಂದುಲ್ಲೇರು. ಅಧಿಕಾರಿಲೆಗೆ ಸಿಬ್ಬಂದಿಲೆಗೆ ನಿರಂತರ ಕರ್ತವ್ಯದ ಒತ್ತಡದಾತ್ರ ಇಲ್ಲಡೆ ಬೋಡಿತಿನ ಅಗತ್ಯ ದಿನಸಿ ಸಾಮಾನ್ಲೇನು ಪೊಲೀಸ್ ಕ್ಯಾಂಟೀನ್ ಇರ್ದು ಸರಬರಾಜು ಮಲ್ತೊಂದುಲ್ಲೇರು. ಅಧಿಕಾರಿಲು ಸಿಬ್ಬಂದಿಲೇನ ಹೆಚ್ಚಿನ ಸಂಚಾರದ ನಿಯಂತ್ರಣದ ಸಲುವಾದ ಆಕ್ಲೆನ ಅಹವಾಲ್ಲೆಗೆ ದೂರವಾಣಿ ಮುಖಾಂತರ ಸ್ಪಂದಿಸಾವೊಂದುಲ್ಲೇರು. ಪಶ್ಚಿಮ ವಲಯ IGP ವ್ಯಾಪ್ತಿಡು ಕೊರೋನಾ ನಿಯಂತ್ರಣ ಬೊಕ ಪೊಲೀಸ್ ಸಿಬ್ಬಂದಿಲೆಗೆ ಎಚ್ಚರಿಕೆಡು ಕರ್ತವ್ಯ ನಿರ್ವಹಿಸಲಕ SOP ಮಾದರಿನ ಅಳವಡಿಸಾದ. ಆರೋಪಿಲೆನ ಬಂಧನಕ್ಕೆ ಪ್ರತ್ಯೇಕ ತಂಡ ರಚನೆ ಮಲ್ತದಿತ್ತದು. 10 ದಿನಕ್ಕೊರ ಈ ತಂಡ ಬದಲಾವೊಂದುಂಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ BM ಲಕ್ಷ್ಮೀ ಪ್ರಸಾದ್ SOP ಮಾದರಿ ಕರ್ತವ್ಯ ನಿರ್ವಹಣೆದ ಬಗೆಟ್ ಪೊಲಬು ಕೊಡ್ತೇರು. ನಮ್ಮದು SOP ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಹೇಳಿ, ಇದು ನಮ್ಮದು ಚೀಫ್ ಆಫೀಸರ್ ADGP LNO ಮತ್ತು ನಮ್ಮದು IG ಸರ್ ನೇತೃತ್ವದಲ್ಲಿ ಮಾಡಿರೋದು. ಇದು ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲ ಥ್ರೂಔಟ್ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಿಂಪಲ್ ಆಗಿ ಏನಂದರೆ ನಮ್ಮದು ಕಾರ್ಯಾಚರಣೆ ಏನೇನಿರುತ್ತೆ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಒಂದು ಲಿಸ್ಟ್ ಮಾಡಿದ್ದೀವಿ ನಾವು. ಹೇಗೆ ಮಾಡಬೇಕು, ಯಾವ ರೀತಿ ಸ್ಟೆಪ್ಸ್ ತೊಗೊಬೇಕು ಪ್ರಿಕಾಷನ್ಸ್ಗೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಈಗ ಯಾರನ್ನು ಆರೋಪಿಗೆ ಅರೆಸ್ಟ್ ಮಾಡಬೇಕು ಅಂದರೆ ನಾವು ಗ್ಲೌಸ್ ಹಾಕೊಂಡ್ಬಿಟ್ಟು PPE ಹಾಕೊಂಡ್ಬಿಟ್ಟು ಅರೆಸ್ಟ್ ಪ್ರೊಸೀಜರ್ ಮಾಡಲಿಕ್ಕೆ SOPನ ರೆಡಿ ಮಾಡಿದ್ದೀವಿ. ಮತ್ತು ನಾರ್ಮಲ್ ಪಬ್ಲಿಕ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಇಡಬೇಕು, ಮಾಸ್ಕ್ ಹಾಕೋಬೇಕು, ಮತ್ತು ನಮ್ಮದು ಗ್ಲಾಸ್ ವೈಸರ್ ಕೊಟ್ಟಿದ್ದೀವಿ ಅದನ್ನು ಹಾಕೋಬೇಕು, ಗ್ಲೌಸ್ ಹಾಕೋಬೇಕು. ಸೊ ಈ ಥರ ಪ್ರತಿಯೊಂದಕ್ಕೆ ಕೂಡ SOP ಮಾಡಿದ್ದೀವಿ. ಯಾರೋ ವಿಸಿಟರ್ ಸ್ಟೇಷನ್ಗೆ ಬಂದರೆ ಆ ಸ್ಟೇಷನಿಗೆ ಬಂದುಬಿಟ್ಟು ಹೋಗೋವರೆಗೆ ಹೇಗೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಚೆಕ್ ಲಿಸ್ಟ್ ಥರ ಮಾಡಿದ್ದೀವಿ. ಸೊ ಅದರಿಂದ ಎಲ್ಲ ಸಿಬ್ಬಂದಿಗೆ ಕೂಡ ಗೊತ್ತಾಗಿದೆ ಹೇಗೆ ವರ್ತನೆ ಮಾಡಬೇಕು, ಕೊರೋನಾಯಿಂದ ಅವರು ಸೇಫಾಗಿ ಇರಲಿಕ್ಕೆ ಯಾವ ಥರ ಕ್ರಮ ಕೈಗೊಳ್ಳಬೇಕು ಅಂತ. ಸೊ ಇದು SOPದು ನಮ್ಮದು ಮೇಯ್ನ್ ಜಿಸ್ಟ್ ಇರೋದು. ಇದನ್ನು ಬಿಟ್ಬಿಟ್ಟು ನಾವು ನಮ್ಮ ರೇಂಜ್ನಲ್ಲಿ IG ಸರ್ ನೇತೃತ್ವದಲ್ಲಿ ಮತ್ತು ಏನು ಮಾಡಿದ್ವಿ, IG ವೆಸ್ಟರ್ನ್ ರೇಂಜ್ ನೇತೃತ್ವದಲ್ಲಿ ಏನು ಮಾಡಿದ್ದೀವಿ ಅಂದರೆ ಇಂಡೋರ್ ಮತ್ತು ಔಟ್ಡೋರ್ ಟೀಮ್ಸ್ನ ಸಪ್ರೇಟ್ ಮಾಡಿದ್ವಿ. ಸೊ ಯಾರ್ಯಾರು ಚೆಕ್ ಪೋಸ್ಟ್ ಡ್ಯೂಟಿ ಮಾಡ್ತಾರೆ, ಅರೆಸ್ಟ್ ಡ್ಯೂಟೀಸ್ ಮಾಡ್ತಾರೆ ಅಥವಾ ಪಾಯಿಂಟ್ ಡ್ಯೂಟಿ ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲ ನಾವು ಸಪ್ರೇಟಾಗಿ ಸ್ಟೇಷನಿಂದ ಆಚೆ ಇಟ್ಟಿದ್ದೀವಿ. ಅವ್ರು ಯಾರು ಕೂಡ ಬೇರೆ ಸ್ಟಾಫ್ ಜೊತೆ ಮಿಂಗಲ್ ಆಗೋದಿಲ್ಲ, ಅವ್ರು ಸ್ಟೇಷನ್ಗೆ ಕೂಡ ಬರೋದಿಲ್ಲ. ಅವ್ರು ತಮ್ಮ ಮನೆಯಿಂದಲೇ ಡೈರೆಕ್ಟಾಗಿ ಕೆಲಸಕ್ಕೆ ಹೋಗ್ತಾರೆ.
ಅವ್ರದ್ದು ಏನು ಡ್ಯೂಟಿ ಇದೆ ಅದನ್ನ ಮುಗಿಸ್ಬಿಟ್ಟು ಅವ್ರದ್ದು ವಾಪಸ್ಸು ಮನೆಗೆ ಬರ್ತಾರೆ. ಮತ್ತು 10 days ತನಕ ಈ ಥರ ನಡೆಯುತ್ತೆ. ಸೊ 10 days ನಂತರ ಈ ಎಂಟೈರ್ ಔಟ್ಡೋರ್ ಟೀಮ್ ಏನಿದೆ ಅದು ಹೊಸದಾಗಿ ಬೇರೆಯವ್ರು ಬಂದು ಈ ಕಾರ್ಯ ನಿರ್ವಹಿಸಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಹಳೆ 10 ಜನನ ನಾವು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ಅವ್ರದ್ದು ನೆಗೆಟಿವ್ ಬಂದ ತಕ್ಷಣ ಆಮೇಲೆ ಅವ್ರು ರೆಗ್ಯುಲರ್ ಡ್ಯೂಟಿ ಸ್ಟೇಷನ್ಗೆ ಬರೋದು ಎಲ್ಲದೂ ಕೂಡ ಮಾಡ್ತಾರೆ. ಸೊ ಹೀಗಾಗಿ ನಮಗೆ ಪಾಸಿಟಿವ್ ಆದರೂ ಕೂಡ ಅದು ಸ್ಪ್ರೆಡ್ ಆಗೋದು ಸ್ವಲ್ಪ ಲಿಮಿಟೆಡ್ ಕಂಟ್ರೋಲ್ಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಇದು ನಮ್ಮದು ಮೇನ್ ಮೆಥಡ್ ಇರೋದು, ಹೇಗೆ ನಾವು ಕೊರೋನಾನ ಜಾಸ್ತಿ ಸ್ಪ್ರೆಡ್ ಆಗದೆ ಇರೋಂಗೆ ಮಾಡಿದ್ದೀವಿ ಅಂತ. ಮತ್ತು ನಾವು ಎವ್ರಿ ತಾಲೂಕಲ್ಲಿ ಎವ್ರಿ ಸರ್ಕಲ್ನಲ್ಲಿ ಈ ಥರದ್ದು ಟೀಮ್ಸ್ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಅರೆಸ್ಟ್ ಟೀಮ್ ಅಂತ ಇರುತ್ತೆ. ಪ್ರತಿ ತಾಲೂಕಲ್ಲಿ ಒಂದು ಅರೆಸ್ಟ್ ಟೀಮ್ ಇರುತ್ತೆ. ಆ ತಾಲೂಕಿನಲ್ಲಿ ಯಾವ ಸ್ಟೇಷನಲ್ಲಿ ಏನೇ ಅರೆಸ್ಟ್ ಮಾಡಬೇಕಂದ್ರೂ ಕೂಡ ಇದೇ 4 ಜನ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ತಾರೆ ಕಂಟಿನ್ಯೂಸ್ 10 days ತನಕ. ಸೊ 10 daysಲ್ಲಿ ಯಾವುದೇ ಅರೆಸ್ಟ್ ಇದ್ರೂ ಕೂಡ ಇವರೇ 4 ಜನ ಮಾಡೋದ್ರಿಂದ ಬೇರೆಯವ್ರ ಜೊತೆ ಇವ್ರ ಸಂಪರ್ಕಕ್ಕೆ ಬರುವುದಿಲ್ಲ. ಮತ್ತು ಅಕಸ್ಮಾತ್ ಇವರಿಗೆ ಏನಾದ್ರು ಪಾಸಿಟಿವ್ ಆದರೂ ಕೂಡ ಅದು ಬೇರೆಯವ್ರಿಗೆ ಹರಡೋದಿಲ್ಲ. ಬರೀ 4 ಜನ ಮಧ್ಯ ಮಾತ್ರ ಸೀಮಿತವಾಗಿರುತ್ತೆ. ಮತ್ತು ಹೇಗಿದ್ರು ಕೂಡ ಅರೆಸ್ಟ್ ಮಾಡ್ಬೇಕಾದ್ರೆ ಇವ್ರು ಕಂಪ್ಲೀಟ್ PPE ಹಾಕೊಂಡ್ಬಿಟ್ಟು ಎಲ್ಲ ಪ್ರೊಟೆಕ್ಷನ್ ತೊಗೊಂಡು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 7 ಜನ ಅಕ್ಯೂಸ್ಡಿಗೆ ಆಲ್ರೆಡಿ ಪಾಸಿಟಿವ್ ಬಂದಿದೆ. ಬಟ್ ಅವರಿಂದ ನಮ್ಮದು ಸಿಬ್ಬಂದಿಗೆ ಇದುವರೆಗೆ ಯಾರಿಗೂ ಕೂಡ ಪಾಸಿಟಿವ್ ಬಂದಿಲ್ಲ. ಸೊ ಈ ಥರ ತುಂಬ ಪ್ರಿಕಾಷನ್ಸ್ ತೊಗೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮದು ಸ್ವಲ್ಪ ಕಂಟ್ರೋಲ್ ಆಗಿ ಪಾಸಿಟಿವ್ ಬರ್ತಾ ಇದೆ. ಸೊ ನಾವು ಎಲ್ಲರಿಗೂ ಕೂಡ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀವಿ. ನಾವು ಸೀನಿಯರ್ ಆಫೀಸರ್ಸ್ ಕೂಡ ಮಾತಾಡ್ತಾ ಇದ್ದೀವಿ. ಯಾವುದು ಕೂಡ ಭಯ ಪಡೋದು ಬೇಡ ಅಂತ ಹೇಳಿದ್ದೀವಿ. ಮತ್ತು ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದನೇ ಮಾಸ್ಕ್, ಸ್ಯಾನಿಟೈಸರ್, ಮತ್ತು ಗ್ಲವ್ಸು, ವೈಸರು, PPE ಏನೇ ಕೊಡಬೇಕಿದ್ರು ಕೂಡ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತು ಯಾರ್ಯಾರು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಆಗ್ತಾರೆ ಅಥವಾ ಪಾಸಿಟಿವ್ ಬಂದ್ಬಿಟ್ಟು ಯಾರ್ಯಾರು ಐಸೋಲೇಷನ್ ಆಗ್ತಾ ಇದ್ದಾರೆ ಅವ್ರಿಗೆ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಕಂಪ್ಲೀಟಾಗಿ ನಾವು ಕೇರ್ ತೊಗೊತಾ ಇದ್ದೀವಿ. ಸೊ ಯಾರು ಕೂಡ ಏನು ಭಯ ಪಡುವಂಥ ವಾತಾವರಣ ಇಲ್ಲಿವರೆಗೆ ಸೃಷ್ಟಿ ಆಗಿಲ್ಲ. ಮತ್ತು ಅವ್ರ ಫ್ಯಾಮಿಲಿಯವ್ರಿಗೆ ಕೂಡ ಮನವರಿಕೆ ಆಗಿದೆ, ತೊಂದರೆ ಅಷ್ಟೊಂದು ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಫೈನಲಿ ನಾವು ಪಬ್ಲಿಕ್ ಮಧ್ಯೆ ತುಂಬ ಇದ್ದು ಕೆಲಸ ಮಾಡೋದ್ರಿಂದ ಒಂದೊಂದು ಪಾಸಿಟಿವ್ ಬರುತ್ತೆ. ಅದನ್ನು ನಾವು ಚೆನ್ನಾಗಿ ಹ್ಯಾಂಡಲ್ ಮಾಡಿಬಿಟ್ಟು ಅವ್ರಿಗೆ ಯಾವ ಥರ ಸಪೋರ್ಟ್ ಕೊಡಬೇಕು ಅದನ್ನ ಸಪೋರ್ಟ್ ಕೊಟ್ಬಿಟ್ಟು ನಮ್ಮದು ಸ್ಟಾಫ್ಗೆ ಮೊರಲ್ನ ಹೈ ಇಡಲಿಕ್ಕೆ ನಾವು ಪ್ರಯತ್ನ. ನಮ್ಮದು ಸ್ಟೇಷನಲ್ಲಿ ಯಾರೇ ಬಂದರೂ ಕೂಡ ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ. ಸ್ಟೇಷನಲ್ಲಿ ಬರೀ ನಮ್ಮ ಸ್ಟಾಫಿಗೂ ಕೂಡ ಕಂಪ್ಲೀಟಾಗಿ ಎಂಟ್ರಿ ಕೊಡ್ತಾ ಇಲ್ಲ ನಾವು. ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್, ರೈಟರ್ ಅಂತ ಒಬ್ರು ಇರ್ತಾರೆ, ಮತ್ತು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಒಬ್ರು ಇರ್ತಾರೆ, ಮತ್ತು ಕಂಪ್ಯೂಟ್ರಿಗೆ ಒಬ್ರು ಇರ್ತಾರೆ, ಮತ್ತು ಯಾರು SHO ಇರ್ತಾರೆ, ಮತ್ತು ಸೆಂಟ್ರಿ ಇರ್ತಾರೆ. ಈ 5 ಜನ ಬಿಟ್ಟು ಬೇರೆ ಯಾರು ಕೂಡ ಸ್ಟೇಷನ್ ಒಳಗಡೆ ಇರುವುದಿಲ್ಲ. ಮತ್ತು ಪಬ್ಲಿಕ್ ಬಂದಾಗ ಅವ್ರನ್ನ ಸ್ವಾಗತಿಸ್ಬಿಟ್ಟು ಅವ್ರಿಗೆಲ್ಲ ವ್ಯವಸ್ಥೆ ಕೂಡ ಸ್ಟೇಷನ್ ಆಚೆನೇ ಮಾಡಿದ್ದೀವಿ ನಾವು. ಮತ್ತು ನಮ್ಮದು ಪ್ರತಿ ಸ್ಟೇಷನ್ನಲ್ಲಿ ಗ್ಲಾಸ್ದು ಚೇಂಬರ್ ಮಾಡಿ ಇಟ್ಟಿದ್ದೀವಿ. ಸೊ ಯಾರೇ ಇದ್ರೂ ಕೂಡ ಅವ್ರು ಅದ್ರ ಚೇಂಬರ್ ಒಳಗಡೆ ಕುತ್ಕೊಂಡಿರ್ತಾರೆ ನಮ್ಮವರು, ಮತ್ತು ಪಬ್ಲಿಕ್ ಅವ್ರು ಆಚೆ ಇರ್ತಾರೆ. ಸೊ ಪಬ್ಲಿಕ್ಕಿಗೆ ಮತ್ತು ನಮಗೆ ಕಾಂಟ್ಯಾಕ್ಟ್ ತುಂಬ ಬರ್ತಾ ಇಲ್ಲ ಈಗಿನ ಸನ್ನಿವೇಶದಲ್ಲಿ. ಅವ್ರು ಏನೇ ಕೊಟ್ಟರು ಕೂಡ ನಾವು ಸ್ವೀಕರಿಸ್ತಾ ಇದ್ದೀವಿ. ಯಾರು ಕೂಡ ಹಿಂದೆ ಅಟೆಂಡ್ ಮಾಡ್ದಲ್ಲೇ ಕಳಿಸ್ತಾ ಇಲ್ಲ. ಬಟ್ ಆದಷ್ಟು ನಾವು ಪಬ್ಲಿಕಲ್ಲಿ ಏನು ಕೇಳ್ಕೊತೀವಿ ಅಂದರೆ ಏನೇ ದೂರಿದ್ರು ಕೂಡ ಅದನ್ನ ವಾಟ್ಸಪ್ಪಲ್ಲಿ ಅಥವಾ ಫೋನ್ ಮೂಲಕ ಅಥವಾ ಆನ್ಲೈನ್ ಇಮೇಲ್ ಮೂಲಕ ಕಳಿಸ್ಲಿಕ್ಕೆ ನಾವು ಕೇಳ್ಕೊತೇವೆ. ಫಸ್ಟ್ ಲಾಕ್ಡೌನ್ನಲ್ಲಿ ಅಪರಾಧಗಳು ಬಹಳ ಕಡಿಮೆ ಆಗಿತ್ತು. ಸೆಕೆಂಡ್ ಲಾಕ್ಡೌನ್ನಲ್ಲಿ ಕೂಡ ಅಪರಾಧಗಳು ಕಡಿಮೆ ಆಗಿದೆ. ಬಟ್ ನಮ್ಮದು ಆಕ್ಸಿಡೆಂಟ್ ಏನಾಗಿದೆ ಅದು ಸ್ವಲ್ಪ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿಲ್ಲ. ಬಟ್ ಬೇರೆ ರೀತಿ ಕ್ರೈಮ್ ಎಲ್ಲ ತುಂಬ ಕಡಿಮೆ ಆಗಿದೆ. ಆದರೆ ನಾವು ಪ್ರಿಕಾಷನ್ಸ್ಗೆ ಅಂತ ಹೇಳಿಬಿಟ್ಟು ಯಾರ್ಯಾರು ವೈಲೇಟ್ ಮಾಡ್ತಾ ಇದ್ದಾರೆ, ಲಾಕ್ಡೌನ್ ವೈಲೇಷನ್ ಇರಲಿ ಅಥವಾ ಬೇರೆ ಥರ ವೈಲೇಷನ್ಸ್, ಅದಕ್ಕೋಸ್ಕರ ಕೇಸ್ ಮಾಡೋದ್ರಿಂದ ಕೇಸ್ ನಂಬರ್ ಆಲ್ಮೋಸ್ಟ್ ಸೇಮ್ ಬರುತ್ತೆ.